ಮಹಾಭಾರತ ಸುಳ್ಳು, ರಾಮಾಯಣ ಸುಳ್ಳು ಅನ್ನೋರಿಗೆ ಇತ್ತೀಚೆಗೆ ಮುಖಕ್ಕೆ ಹೊಡೆದ ಹಾಗೆ ಕೆಲವೊಂದು ಸಾಕ್ಷಿಗಳು ಇತ್ತೀಚೆಗೆ ದೊರಕಿವೆ. ಅದರಲ್ಲೂ ಪುರಾತತ್ವ ಇಲಾಖೆ ನಡೆಸುತ್ತಿದ್ದ ಸಂಶೋಧನೆಗಳಲ್ಲಿ ರಾಮನ ಬಾಣ ಆಗಲಿ, ಅರ್ಜುನನ ಧನುಷಾಗಲಿ, ದ್ವಾರಕೆಯಲ್ಲಿ ಕೃಷ್ಣನ ದೇವಸ್ಥಾನಗಳಾಗಲಿ ಹೀಗೆ ಒಂದೊಂದಾಗಿ ಸಿಗಲು ಪ್ರಾರಂಭ ಮಾಡಿವೆ. ಹೀಗಾಗಿ ಭಾರತದಲ್ಲಿ ಮಹಾಭಾರತ ನಡೆದಿದ್ದು ನಿಜ, ಭಾರತದಲ್ಲಿ ರಾಮಾಯಣ ನಡೆದಿದ್ದು ನಿಜ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳು ಈಗ ಹೊರಬಂದಿವೆ. ಇತ್ತೀಚೆಗೆ ಅಂತಹದೇ ಒಂದು ಉತ್ಖನನದಲ್ಲಿ ಕರ್ಣನ ಕವಚದ ಬಗ್ಗೆ ಕೂಡ ಒಂದು ಮಾಹಿತಿ ದೊರಕಿದೆ. ಹಾಗಾದರೆ ಕರ್ಣನ ಕವಚ ಎಲ್ಲಿ ದೊರೆಯಿತು, ಹೇಗೆ ದೊರೆಯಿತು ಅನ್ನುವುದು ಈಗ ಎಲ್ಲರಲ್ಲೂ ಹುಟ್ಟಿರುವ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಬನ್ನಿ ಕರ್ಣನ ಕವಚದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಈಗ ಪಡೆಯೋಣ. ಕರ್ಣನ ಕವಚ ಮತ್ತು ಕುಂಡಲಿ ಮಹಾಭಾರತದ ಒಂದು ಬಗೆಹರಿಸಲಾಗದ ರಹಸ್ಯವಾಗಿದೆ. ಈ ಬಗ್ಗೆ ನೀವು ಹಲವಾರು ಕಥೆಗಳನ್ನು ಕೇಳಿದ್ದೀರಾ. ಕರ್ಣ ಮಹಾಭಾರತದ ಶಕ್ತಿಶಾಲಿ ಯೋಧರಲ್ಲಿ ಒಬ್ಬನಾಗಿದ್ದ. ಸೂರ್ಯನಿಂದ ವರದಾನವಾಗಿ ಜನಿಸಿದ್ದ ಕರ್ಣನಿಗೆ ಹುಟ್ಟುವಾಗಲೇ ದೇಹದಲ್ಲಿ ರಕ್ಷಾ ಕವಚ ಮತ್ತು ಕುಂಡಲಗಳಿದ್ದವು. ಇವೆರಡು ಕರ್ಣನ ದೇಹದ ಒಂದು ಅಂಗವೇ ಆಗಿತ್ತು. ಈ ಕವಚ ಇರುವಾಗ ಯಾವುದೇ ಅಸ್ತ್ರವಾಗಲಿ ಶಸ್ತ್ರವಾಗಲಿ ಕರ್ಣನನ್ನು ಸೋಲಿಸಲು ಸಾಧ್ಯವೇ ಆಗುತ್ತಿರಲಿಲ್ಲ. ಅದು ಪಾಶುಪತಾಸ್ತ್ರವೇ ಆಗಲಿ, ವಜ್ರಾಸ್ತ್ರವೇ ಆಗಲಿ, ಎಲ್ಲವನ್ನು ತಡೆದು ನಿಲ್ಲಿಸುವ ಶಕ್ತಿ ಕರ್ಣನ ಕವಚದಲ್ಲಿತ್ತು. ಅದೇ ರೀತಿ ಕರ್ಣನ ಕುಂಡಲಿಗೂ ಸಹ ವಿಶೇಷವಾದ ಅದ್ಭುತ ಶಕ್ತಿ ಇತ್ತು. ಅದರಲ್ಲಿರುವ ಅಮೃತದಂತಹ ಶಕ್ತಿ ಅಮರತ್ವವನ್ನು ಕರ್ಣನಿಗೆ ನೀಡಿತು. ಇದೇ ಕಾರಣದಿಂದಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಯಾವುದೇ ಯೋಧ ಕರ್ಣನನ್ನು ಹೆದರಿಸುವುದಾಗಲಿ ಬೆದರಿಸುವುದಾಗಲಿ, ಅದು ಕೃಷ್ಣನೇ ಆಗಿರಲಿ, ಅರ್ಜುನನೇ ಆಗಿರಲಿ, ಭೀಮನೇ ಆಗಿರಲಿ, ಕರ್ಣನನ್ನು ಸೋಲಿಸಲು ಸಾಧ್ಯವೇ ಇರಲಿಲ್ಲ. ಅಂತೆಯೇ ದುರ್ಯೋಧನನಿಗೆ ಕರ್ಣನ ಮೇಲೆ ಅಷ್ಟೇ ಗರ್ವ ಇತ್ತು, ಅಷ್ಟೇ ಹೆಮ್ಮೆ ಇತ್ತು. ಆದ್ದರಿಂದಲೇ ಅವನು ಕರ್ಣನನ್ನು ತನ್ನ ಆತ್ಮೀಯ ಸ್ನೇಹಿತ ಎಂದು ಕೂಡ ಭಾವಿಸಿದ್ದ. ಹೀಗೆಲ್ಲ ಇದ್ದರೂ ಕರ್ಣ ಮಹಾಭಾರತದಲ್ಲಿ ಹತನಾಗಲು ಕಾರಣ ಏನು? ಮಹಾಭಾರತದ ನಂತರ ಕರ್ಣನ ಕವಚ ಹಾಗೂ ಕುಂಡಲಿಗಳು ಎಲ್ಲಿ ಹೋದವು? ಒಂದು ಹೇಳಿಕೆಯ ಪ್ರಕಾರ ಸಮುದ್ರದ ತಟದಲ್ಲಿ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಅಡಗಿದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಆ ದೇವಸ್ಥಾನ ಎಲ್ಲಿದೆ? ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕುಂತಿಯು ರಾಜಕುಮಾರಿಯಾಗಿದ್ದಾಗ ಮಂತ್ರದಿಂದ ಯಾವುದೇ ದೇವರನ್ನು ಆಹ್ವಾನಿಸಿ ಅವರಿಂದ ಮಗುವನ್ನು ಹೊಂದಬಹುದೆಂದು ಋಷಿ ದುರ್ವಾಸ ಮುನಿ ಅವಳಿಗೆ ವರವನ್ನು ನೀಡಿದ್ದರು. ಇನ್ನು ವಿವಾಹ ಆಗದಿದ್ದರೂ ಈ ಮಂತ್ರವನ್ನು ಪರೀಕ್ಷಿಸುವುದಕ್ಕೆ ಕುಂತಿ ಸೂರ್ಯದೇವನನ್ನು ಕರೆದು ತನಗೊಂದು ಮಗು ಬೇಕೆಂದು ಬೇಡಿಕೊಳ್ಳುತ್ತಾಳೆ. ಹೀಗೆ ಹುಟ್ಟಿದ ಮಗುವೇ ಕರ್ಣ. ಕುಂತಿ ಈ ಅವಸರದ ಕೃತ್ಯಕ್ಕಾಗಿ ತಲೆ ತಗ್ಗಿಸುವಂತಹ ಪ್ರಸಂಗ ಬರುತ್ತದೆ ಮತ್ತು ಕರ್ಣನ ಜನ್ಮವನ್ನು ಹೇಗೆ ವಿವರಿಸಬೇಕೆಂದು ಅವಳಿಗೆ ತಿಳಿಯುವುದಿಲ್ಲ. ಕರ್ಣನನ್ನು ತಾಯಿ ಕುಂತಿಯು ಮದುವೆಗೆ ಮುಂಚೆಯೇ ಹುಟ್ಟಿದ ಮಗುವಾಗಿದ್ದರಿಂದ ಆತನನ್ನು ಅನಾಥನನ್ನಾಗಿ ಮಾಡಿ ಒಂದು ತಟ್ಟಲಲ್ಲಿ ಹಾಕಿ ನದಿಯಲ್ಲಿ ತೇಲಿಬಿಡುತ್ತಾಳೆ. ಅಲ್ಲಿಂದ ಕರ್ಣನನ್ನು ಒಬ್ಬ ಸಾರಥಿಯು ಬೆಳೆಸುತ್ತಾನೆ. ಅವನ ಜಾತಿ ಕ್ಷತ್ರಿಯಕ್ಕಿಂತ ಕಡಿಮೆ ವರ್ಗದಾಗಿತ್ತು, ಆದರೆ ಅವನ ರಕ್ತದಲ್ಲಿ ಅವನು ಯೋಧನಾಗಿದ್ದನು. ಆದ್ದರಿಂದಲೇ ಅವನು ಯುದ್ಧವನ್ನು ಕಲಿಯಲು ದ್ರೋಣಾಚಾರ್ಯರ ಬಳಿ ಹೋಗುತ್ತಾನೆ. ಆದರೆ ದ್ರೋಣಾಚಾರ್ಯರು ಅವನ ಪ್ರಸ್ತಾಪನೆಯನ್ನು ತಿರಸ್ಕರಿಸಿ ಅವನಿಗೆ ಅವಮಾನ ಮಾಡುತ್ತಾರೆ. ಯಾಕಂದರೆ ಅವನು ಕ್ಷತ್ರಿಯನಾಗಿರಲಿಲ್ಲ. ಆದರೆ ಅವನು ಅರ್ಜುನನಿಗಿಂತ ಹಾಗೂ ಭೀಮನಿಗಿಂತ ಬಲಿಷ್ಠನಾಗಿದ್ದ ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಇದರ ಜೊತೆಗೆ ಕರ್ಣ ಒಬ್ಬ ಮಹಾದಾನಿಯಾಗಿರುವ ವಿಷಯ ಎಲ್ಲರಿಗೂ ತಿಳಿದೇ ಇದೆ. ಯಾರೇ ಬಂದರೂ ಏನೇ ಕೇಳಿದರೂ ಕೂಡ ಬರಿಗೈಯಲ್ಲಿ ವಾಪಸ್ಸು ಕಳಿಸುವಂತಹ ಮನಸ್ಥಿತಿ ಅವನಿರಲಿಲ್ಲ. ಆ ಭಾರತದಲ್ಲಿ ಕರ್ಣನಿಗಿಂತ ದುರಾದೃಷ್ಟವಂತ ಪಾತ್ರ ಮತ್ತೊಂದಿಲ್ಲ ಸ್ನೇಹಿತರೆ. ತನ್ನ ಒಳ್ಳೆಯತನವೇ ಕಡಿಗಾಲದಲ್ಲಿ ಅವನಿಗೆ ಶಾಪವಾಗಿ ಪರಿಗಣಿಸುತ್ತದೆ.
ಕರ್ಣನಿಗೆ ಹುಟ್ಟಿನಿಂದ ಬಂದಿದ್ದಂತಹ ರಕ್ಷಾ ಕವಚ ಹಾಗೂ ಕುಂಡಲಿಗಳು ಇರುವ ತನಕ ಅವನಿಗೆ ಸಾವಿಲ್ಲ ಎನ್ನುವ ವಿಷಯ ಕೃಷ್ಣ ಹಾಗೂ ಇಂದ್ರನಿಗೆ ತಿಳಿದಿತ್ತು. ಯಾಕಂದ್ರೆ ಅರ್ಜುನ ಇಂದ್ರನ ವರದಾನದಿಂದ ಜನಿಸಿದ್ದಂತಹ ಮಗುವಾಗಿದ್ದ. ಹೀಗಾಗಿ ಅರ್ಜುನನು ಯಾವತ್ತೂ ಸೋಲಬಾರದು ಎನ್ನುವ ಕಾರಣಕ್ಕೆ ಮೋಸದಿಂದ ಕರ್ಣನ ರಕ್ಷಾ ಕವಚ ಹಾಗೂ ಕುಂಡಲಿಗಳನ್ನು ಪಡೆಯಲು ನಿರ್ಧಾರ ಮಾಡುತ್ತಾರೆ. ಇದರ ಬಗ್ಗೆ ಸೂರ್ಯ ದೇವ ಕರ್ಣನಿಗೆ ಎಚ್ಚರಿಸಿದರೂ ಕೂಡ ಬ್ರಾಹ್ಮಣ ಸನ್ಯಾಸಿ ರೂಪದಲ್ಲಿ ಬಂದ ಇಂದ್ರನಿಗೆ ಕರ್ಣ ತನ್ನ ಕುಂಡಲಗಳನ್ನು ಕಳಚಿಕೊಡುತ್ತಾನೆ. ತಾನು ಇಂದ್ರ ಎಂದು ತಿಳಿದಿದ್ದರೂ ಕೂಡ ತನಗೆ ಕರ್ಣ ಕುಂಡಲಗಳನ್ನು ದಾನ ಮಾಡಿದ ಕರ್ಣ ಉದಾತ್ತ ಮನೋಭಾವ ಕಂಡು ಇಂದ್ರ ಮರುಗುತ್ತಾನೆ. ದಾನದ ಬದಲಿಗೆ ಏನನ್ನಾದರೂ ಕೇಳು ಎಂದಿದ್ದಕ್ಕೆ ಕರ್ಣ ದಾನದ ಬದಲಿಗೆ ಏನೆಂದರೂ ಕೇಳುವುದು ದಾನದ ಘನತೆಗೆ ವಿರುದ್ಧವಾಗಿದೆ ಎನ್ನುತ್ತಾನೆ. ತದನಂತರವೂ ಕೂಡ ಇಂದ್ರದೇವ ಕರ್ಣನಿಗೆ ವಾಸವಿ ಅಸ್ತ್ರವನ್ನು ನೀಡುತ್ತಾನೆ. ಅದನ್ನು ಕರ್ಣ ಒಮ್ಮೆ ಮಾತ್ರ ಬಳಸಬಹುದಾಗಿತ್ತು. ಮಹಾಭಾರತದಲ್ಲಿ ಕರ್ಣ ಕೃಷ್ಣನ ಆಜ್ಞೆಯಂತೆ ಅರ್ಜುನನ ಬಾಣದಿಂದ ಸಾಯುತ್ತಾನೆ. ರಕ್ಷಾ ಕವಚ ಇಲ್ಲದೆ ಹೀಗೆ ಮಹಾಭಾರತದ ಯುದ್ಧ 18 ದಿನಗಳ ಕಾಲ ನಡೆದು ಕೊನೆಗೆ ಪಾಂಡವರು ಕೌರವರ ಮೇಲೆ ವಿಜಯವನ್ನು ಸಾಧಿಸುತ್ತಾರೆ. ಮಹಾಭಾರತದ ನಂತರ ಈ ಕರ್ಣನ ಕವಚ ಹಾಗೂ ಕುಂಡಲಗಳು ಎಲ್ಲಿಗೆ ಹೋದವು ಎನ್ನುವ ಪ್ರಶ್ನೆ ಎಲ್ಲರಿಗೆ ಇಲ್ಲಿಯವರೆಗೂ ಕಾಡುತ್ತಾನೆ ಇದೆ. ಪುರಾಣಗಳ ಪ್ರಕಾರ ಇಂದ್ರದೇವ ಮೋಸದಿಂದ ಈ ಕರ್ಣನ ಕವಚವನ್ನು ಪಡೆದ ಕಾರಣ ಅದನ್ನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯವಿರಲಿಲ್ಲ. ಹೀಗಾಗಿ ಅದನ್ನು ಭೂಮಂಡಲದಲ್ಲಿಯೇ ಸಮುದ್ರದ ತೀರದಲ್ಲಿ ಅಡಗಿಸಿ ಇಡುತ್ತಾನೆ. ಇದನ್ನು ನೋಡಿದ ಚಂದ್ರ ಅದನ್ನು ವಶಪಡಿಸಲು ಯತ್ನಿಸುತ್ತಾನೆ. ಆದರೆ ಸೂರ್ಯದೇವ ಅದನ್ನು ತಡೆಯುತ್ತಾನೆ. ಕಾರಣ ಕರ್ಣ ಸೂರ್ಯನ ಪುತ್ರನಾಗಿದ್ದ. ಸೂರ್ಯದೇವ ತನ್ನ ಮಗನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಅವನ ಕವಚಗಳನ್ನ ಹಾಗೂ ಕುಂಡಲವನ್ನ ಕಾಪಾಡಬೇಕೆಂದು ನಿರ್ಧರಿಸುತ್ತಾನೆ. ಆ ದಿನದಿಂದ ಸಮುದ್ರದೇವ ಹಾಗೂ ಸೂರ್ಯದೇವ ಈಗಲೂ ಕೂಡ ರಕ್ಷಾ ಕವಚದ ರಕ್ಷಣೆ ಮಾಡುತ್ತಿದ್ದಾರೆ. ದಂತಕಥೆಗಳ ಪ್ರಕಾರ ಈ ಕವಚವು ಒಡಿಶಾ ರಾಜ್ಯದ ಪುರಿ ಸಮೀಪದಲ್ಲಿರುವ ಕೋನಾರ್ಕದ ಗರ್ಭಗುಡಿಯಲ್ಲಿ ಈ ರಕ್ಷಾ ಕವಚಗಳು ಅಡಗಿಸಿ ಇಡಲಾಗಿದೆ ಎಂದು ಹೇಳಲಾಗುತ್ತದೆ. ಅಂದಿನಿಂದ ಇಂದಿನವರೆಗೂ ಕರ್ಣನ ಕವಚ ಮತ್ತು ಕುಂಡಲಿಗಳು ಇದೇ ಜಾಗದಲ್ಲಿವೆ. ಕೋನಾರ್ಕದಲ್ಲಿ ಶತಮಾನಗಳಿಂದ ಸೂರ್ಯ ದೇವಸ್ಥಾನವಿದೆ. ಅದು ಮೊದಲು ಚಿಕ್ಕದಾಗಿತ್ತು. ಕಾಲಕ್ರಮೇಣ ದೇವಾನುದೇವತೆಗಳು ಹಾಗೂ ರಾಜರು ಇದರ ಮೇಲೆ ಭವ್ಯವಾದ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಹಲವಾರು ಬಾರಿ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ. ಆದರೆ ಪ್ರತಿ ಬಾರಿಯೂ ನಿರ್ಮಿಸಲ್ಪಟ್ಟ ಈ ದೇವಸ್ಥಾನವನ್ನು ಆಕ್ರಮಣಕಾರಿಗಳು ಪದೇ ಪದೇ ಧ್ವಂಸ ಮಾಡಿದ್ದಾರೆ. ಈ ದೇವಸ್ಥಾನವನ್ನೇ ಪದೇ ಪದೇ ಧ್ವಂಸ ಮಾಡಲು ಕಾರಣವೇನು? ಪದೇ ಪದೇ ಆಕ್ರಮಣ ಮಾಡಲು ಕಾರಣವೇನು? ಸ್ನೇಹಿತರೆ, ಈಗ ನೀವು ಒಂದು ಅಂಶವನ್ನು ಗಮನಿಸಬೇಕು. ಪ್ರಾಚೀನ ಕಾಲದಿಂದ ಈ ದೇಗುಲ ನಿರ್ಮಾಣವಾದರೂ ಕೂಡ ಇಲ್ಲಿ ಪೂಜೆ ನಡೆಯುವುದಿಲ್ಲ. ಪ್ರಾಚೀನ ಕಾಲದಲ್ಲಿ ಯಾವ ಕಾರಣಕ್ಕೆ ಇದನ್ನು ಧ್ವಂಸಗೊಳಿಸಲಾಯಿತು? ಏನನ್ನು ಹುಡುಕಲು ಅಕ್ರಮಕಾರಿಗಳು ಈ ದೇವಾಲಯವನ್ನು ಧ್ವಂಸಗೊಳಿಸುತ್ತಿದ್ದರು? ಇದೇ ಜಾಗದಲ್ಲಿ ಮತ್ತೆ ಮತ್ತೆ ಧ್ವಂಸಗೊಳಿಸಿದ ನಂತರವೂ ಅದ್ಭುತವಾದ ದೇವಸ್ಥಾನವನ್ನು ನಿರ್ಮಿಸಿದರು. ಈ ಪ್ರಕ್ರಿಯೆ ಶತಮಾನಗಳಿಂದಲೂ ಇಲ್ಲಿ ನಡೆಯುತ್ತಾನೆ ಬಂದಿದೆ. ಹಾಗೆಯೇ ಇತ್ತೀಚಿನ ಸಂಶೋಧನೆಯಲ್ಲಿ ಹಲವಾರು ವಿಚಾರಗಳು ಬೆಳಕಿಗೆ ಬಂದಿವೆ. ಅದೇನೆಂದರೆ ಇಂದ್ರದೇವನು ಇಲ್ಲಿಯೇ ಕರ್ಣನ ಕವಚ ಹಾಗೂ ಕುಂಡಲಗಳನ್ನು ಹುದುಗಿಸಿ ಇಟ್ಟಿದ್ದು. ಹಾಗೆಯೇ ಇಲ್ಲಿಯೇ ಅಪಾರ ಪ್ರಮಾಣದ ವಜ್ರ ವೈಡೂರ್ಯಗಳು ಕೂಡ ಇಲ್ಲಿ ಅಡಗಿವೆ ಎಂದು ನಂಬಲಾಗಿದೆ. ಇದೇ ಕಾರಣ ಪದೇ ಪದೇ ಈ ದೇವಸ್ಥಾನದ ಮೇಲೆ ಆಕ್ರಮಣ ನಡೆಯುತ್ತಾನೆ ಇತ್ತು. ಆದರೆ ಇನ್ನೊಂದು ಮೂಲದ ಪ್ರಕಾರ ಇದನ್ನು ಹಿಂದೆ ಕರ್ಣ ದೇವಾಲಯ ಎಂದು ಕರೆಯಲಾಗುತ್ತಿದ್ದೆಂದು ಹೇಳಲಾಗುತ್ತಿದೆ. ಕೋನಾರ್ಕ್ನಲ್ಲಿರುವ ಸೂರ್ಯ ದೇವಸ್ಥಾನ ಒಡಿಶಾ ರಾಜ್ಯದ ರಾಜಧಾನಿ ಭುವನೇಶ್ವರದಿಂದ 65 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಇದು ಹತ್ತಿರದ ವಿಮಾನ ನಿಲ್ದಾಣ ಕೂಡ ಆಗಿದೆ. ಹಾಗೆಯೇ ಇನ್ನೊಂದು ಪ್ರಮುಖ ನಗರ ಕಟಕದಿಂದ 80 ಕಿಲೋಮೀಟರ್ ದೂರದಲ್ಲಿದ್ದರೆ ಪುರಿಯಿಂದ 29 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಸೂರ್ಯ ದೇವಸ್ಥಾನಕ್ಕೆ ಹತ್ತಿರ ಇರುವ ಒಂದು ಪ್ರಮುಖ ರೈಲ್ವೆ ನಿಲ್ದಾಣ ಕೂಡ ಆಗಿದೆ. ಹಾಗೆಯೇ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 1471 ಕಿಲೋಮೀಟರ್ ದೂರದಲ್ಲಿದೆ.
ದಯವಿಟ್ಟು ಕೋನಾರ್ಕ್ ದೇವಸ್ಥಾನವನ್ನು ಭೇಟಿ ಕೊಡಿ. ಅಲ್ಲಿರುವ ವಿಶೇಷತೆ, ಅಲ್ಲಿರುವ ಹಲವಾರು ರಹಸ್ಯಗಳನ್ನು ನೀವು ಕಣ್ಣಾರೆ ಕಾಣಬಹುದು.